ದಕ್ಷಿಣ ಕನ್ನಡ ಹಾಗೂ ಉಡುಪಿ ಭಾಗದಲ್ಲಿ ತುಳು ನಾಟಕ, ಸಿನಿಮಾ, ಯಕ್ಷಗಾನ, ಸಂಗೀತ ಸೇರಿದಂತೆ ಸಾಂಸ್ಕೃತಿಕ ಚಟುವಟಿಕೆಗಳು ಸಂಪೂರ್ಣ ಸ್ತಬ್ಧವಾಗಿ ಸುಮಾರು 10,000ಕ್ಕೂ ಅಧಿಕ ಕಲಾವಿದರು ಉದ್ಯೋಗವಿಲ್ಲದೆ ಕಂಗಾಲಾಗಿದ್ದಾರೆ. ಹೀಗಾಗಿ ಕರಾವಳಿ ಭಾಗದಲ್ಲಿ ಕಲಾವಿದರ ಬದುಕಿಗೆ ಆಸರೆಯಾಗಲು ತಕ್ಷಣದಿಂದ ಕಲಾ ಚಟುವಟಿಕೆ ಆರಂಭಿಸಲು ಸರ್ಕಾರ ಅನುಮತಿ ನೀಡಬೇಕು ಎಂದು ತುಳು ಸಿನಿಮಾ ರಂಗಭೂಮಿ ಕಲಾವಿದರು ಒತ್ತಾಯಿಸಿದ್ದಾರೆ. ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ನಾಟಕ, ಸಿನಿಮಾ ನಿರ್ದೇಶಕ ದೇವದಾಸ್ ಕಾಪಿಕಾಡ್ ಅವರು ಮಾತನಾಡಿ, ಕಳೆದ 1.5 ವರ್ಷದಿಂದ ಕೋವಿಡ್ ಪ್ರಕರಣದಿಂದ ಕಲಾವಿದರು ಸಂಕಷ್ಟಕ್ಕೆ ಈಡಾಗಿದ್ದಾರೆ. ನಾಟಕ, ಸಿನಿಮಾಗಳು ಇಲ್ಲದೆ ಕಲಾವಿದರು ನಿರ್ಗತಿಕರಾಗಿದ್ದಾರೆ. ಅದನ್ನೇ ನಂಬಿಕೊಂಡು ನೂರಾರು ಕುಟುಂಬಗಳಿವೆ. ಈ ಬಗ್ಗೆ ಜಿಲ್ಲಾಡಳಿತ, ರಾಜ್ಯ ಸರ್ಕಾರ ಸ್ಪಂದಿಸಬೇಕಾಗಿದೆ. ಕಲಾವಿದರು ದುಡಿದು ತಿನ್ನುವವರು. ಕೋವಿಡ್ ಸಂಕಷ್ಟದಿಂದ ಯಾರಿಗೂ ಕೆಲಸ ಇಲ್ಲ. ಜಿಲ್ಲೆಯಲ್ಲಿ 30ಕ್ಕೂ ಮಿಕ್ಕಿದ ನಾಟಕ ತಂಡಗಳಿವೆ. 5,000ಕ್ಕೂ ಮಿಕ್ಕಿ ಕಲಾವಿದರಿದ್ದಾರೆ ಎಂದು ನಾಟಕ, ಸಿನಿಮಾ ನಿರ್ದೇಶಕ ದೇವದಾಸ್ ಕಾಪಿಕಾಡ್ ಹೇಳಿದರು. ಅಂದರೆ ಎಲ್ಲ ಬಾಗಿಲುಗಳು ಮುಚ್ಚಿದೆ. ಕಲಾವಿದರ ಚಿತ್ರರಂಗ ಆಗಲಿ, ಸಂಗೀತ ಕ್ಷೇತ್ರ ಆಗಲಿ, ರಂಗಭೂಮಿ ಆಗಲಿ, ಎಲ್ಲ ಬಾಗಿಲು 2 ವರ್ಷದಿಂದ 2 ವರ್ಷದ ಮಧ್ಯ ಸ್ವಲ್ಪ ನಮಗೆ ಬಿಡುಗಡೆ ಸಿಕ್ಕಿದ್ರು ಈ ಬಾರಿ ನಮಗೆ ಸಂಪೂರ್ಣವಾಗಿ ಬಂಧನ ಮಾಡಿದ್ದಾರೆ. ಎಲ್ಲ ಕ್ಷೇತ್ರ ಓಪನ್ ಆಗಿದೆ. ನಮ್ಮ ರಂಗಭೂಮಿ, ಸಿನಿಮಾ ರಂಗ, ಸಿನಿಮಾ ಕ್ಷೇತ್ರ, ಯಕ್ಷಗಾನ ಈ ಕ್ಷೇತ್ರಗಳನ್ನು ಬಿಟ್ಟು ಮತ್ತೆಲ್ಲರೂ ಅವರವರ ಕಾರ್ಯವನ್ನು ಮಾಡ್ತಾ ಇದ್ದಾರೆ, ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವಿಲ್ಲಿ ಕೇಳೋದಿಷ್ಟೇ, ನಾವು ಯಾರನ್ನು ದೂರಲಿಕ್ಕೆ ಹೋಗೋದಿಲ್ಲ. ಅಂದರೆ ಇದು ಇಡೀ ಪ್ರಪಂಚಕ್ಕೆ ಬಂದಂಥ ಒಂದು ಸಂಕಷ್ಟ, ನಾವು ಒಪ್ಪಿಕೊಳ್ಬೇಕು ಅದನ್ನು. ಅದರ ಜೊತೆಗೆ ಎಲ್ಲರೂ ಕಷ್ಟದಲ್ಲಿದ್ದಾರೆ, ಅದನ್ನು ನಾವು ಒಪ್ಪಿಕೊಳ್ಬೇಕು. ಪ್ರತಿಯಾಗಿ ನಾವು ಇಲ್ಲಿ ಬಹಳ ಬೇಸರ ಅಂದರೆ ಕಲಾವಿದರ ಬಗ್ಗೆ. ಕಲಾವಿದರು ಈಗ ಏನಾಗಿದ್ದಾರೆ, ನಿರ್ಗತಿಕರಾಗಿದ್ದಾರೆ. ತುಂಬ ನೊಂದು ಬೇಸರದಿಂದ ಅದನ್ನೇ ನಂಬಿಕೊಂಡು ಬದುಕಿರುವವರು ಈಗ ಭಾಳ ಸಂಕಷ್ಟದಲ್ಲಿದ್ದಾರೆ. ಸರ್ಕಾರ ಯಾವುದೇ ರೀತಿಯ ಸ್ಪಂದನ ಮಾಡಲಿಲ್ಲ. ನಮಗೆ ಸ್ಪಂದನದ ಅಗತ್ಯ ಇಲ್ಲ. ಈಗ ನಮ್ಮನ್ನು ಬದುಕಲಿಕ್ಕೆ ಬಿಡಿ ಅಂತ ನಾವು ಕೇಳ್ತಾ ಇರೋದು ಸರ್ಕಾರದ ವತಿಯಿಂದ. ನಮ್ಮನ್ನು ಕೆಲಸ ಮಾಡಲಿಕ್ಕೆ ನಾವು ದುಡಿದು ತಿನ್ನುವವರಲ್ಲ, ನಮಗೆ ದುಡಿಲಿಕ್ಕೆ ಬಿಡಿ. ಸಭೆ ಸಮಾರಂಭ ಅದು ಈಗ ಸಿನಿಮಾ ಕ್ಷೇತ್ರ ಕೂಡ ಹಾಗೆ 50-50 ಏನು ಮಾಡಲಿಕ್ಕೆ ಆಗೋದಿಲ್ಲ. ಯಾವ ಸಿನಿಮಾ ರಿಲೀಸ್ ಮಾಡಲಿಕ್ಕೂ ಆಗೋದಿಲ್ಲ. ಈಗ ಎಷ್ಟೋ ತುಳು ಸಿನಿಮಾಗಳು ಅಲ್ಲೇ ಕೊಳಿತಾ ಇದೆ. ಎಲ್ಲರೂ ಅವರವರ ಜಾಗ್ರತೆ ಅವ್ರು ಮಾಡ್ತಾರೆ. ದಯವಿಟ್ಟು ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳ ಹತ್ರ ಇದೇ ವಿನಂತಿ ಮಾಡೋದು, ಕಲಾವಿದರಿಗೊಂದು ಅವಕಾಶ ಮಾಡಿಕೊಡಿ, ಅವರನ್ನು ಕೆಲಸ ಮಾಡಲಿಕ್ಕೆ ಬಿಡಿ. ಆ ಕುಟುಂಬವನ್ನು ಪೋಷಣೆ ಮಾಡುವಂಥ ನೀವು ಪ್ರೋತ್ಸಾಹ ಮಾಡಿದರೆ ಮಾತ್ರ ಆ ಕುಟುಂಬ ಉಳಿಬಹುದು. ಅದಕ್ಕೆ ನಾವು ವಿನಂತಿ ಮಾಡ್ತಾ ಇದ್ದೇವೆ ಅಷ್ಟೇ. ಜಿಲ್ಲೆಯಲ್ಲಿ ಅನೇಕ ವೃತ್ತಿಪರ ನಾಟಕ ತಂಡಗಳಿವೆ. ಇಲ್ಲಿಯ ಸಂಸ್ಕೃತಿ, ಭಾಷೆಗೆ ತುಳು ನಾಟಕಗಳು, ತುಳು ಸಿನಿಮಾಗಳು ವಿಶೇಷ ಕೊಡುಗೆ ನೀಡಿದೆ. ಶ್ರೀಕೃಷ್ಣ ಜನ್ಮಾಷ್ಟಮಿ, ಗಣೇಶ ಚತುರ್ಥಿ ಹಬ್ಬದ ಸಂದರ್ಭದಲ್ಲಿ ನಾಟಕ ಪ್ರದರ್ಶನಗಳಿಗೆ ಅವಕಾಶ ನೀಡದೆ ಕಲಾವಿದರು ಮನೆಯಲ್ಲೇ ಕೂರುವಂತಾಗಿದೆ. ಮುಂದೆ ದಸರಾ, ದೀಪಾವಳಿ ಹಬ್ಬ ಬರುತ್ತಿದೆ. ಆ ದಿನಗಳಲ್ಲಿ ಎಲ್ಲ ತಂಡಗಳಿಗೂ ಪ್ರತಿದಿನ ನಾಟಕಗಳಿರುತ್ತದೆ. ಹೀಗಾಗಿ ಜನಪ್ರತಿನಿಧಿಗಳು ಈ ಬಗ್ಗೆ ಗಮನ ಹರಿಸಬೇಕು. ಕರಾವಳಿ ಭಾಗದ ಜನಪ್ರತಿನಿಧಿಗಳು ಜಿಲ್ಲೆಯ ಸಾಂಸ್ಕೃತಿಕ ಚಟುವಟಿಕೆ ಪ್ರಾರಂಭಿಸಲು ಹೆಚ್ಚಿನ ಮುತುವರ್ಜಿ ವಹಿಸಬೇಕಾಗಿದೆ ಎಂದು ನಿರ್ದೇಶಕ ಕಿಶೋರ್ ಡಿ ಶೆಟ್ಟಿ ಹೇಳಿದರು. ಸುಮಾರು 30ರಿಂದ 40 ವೃತ್ತಿಪರ ನಾಟಕ ತಂಡಗಳು ನಮ್ಮಲ್ಲಿ ಇದೆ. ಈ ದಕ್ಷಿಣ ಕನ್ನಡದಲ್ಲಿ ತುಳು ರಂಗಕ್ಕಾಗಲಿ, ತುಳು ಸಿನಿಮಾ ರಂಗಕ್ಕಾಗಲಿ, ತುಳು ಸಂಸ್ಕೃತಿಗಾಗಲಿ ನಾವು ಕೊಟ್ಟ ಕೊಡುಗೆ ಅದು ಅಪಾರ. ಅದನ್ನು ಯಾರು ಏನು ಹೇಳಲಿಕ್ಕಿಲ್ಲ. ಅಂದರೆ ಸುಮಾರು 40-45 ವರ್ಷಗಳಿಂದ ನಾವು ನಿರಂತರವಾಗಿ ತುಳು ರಂಗಭೂಮಿ, ತುಳು ಸಿನಿಮಾ ಕ್ಷೇತ್ರದಲ್ಲಿ ನಮ್ಮದೇ ಆದ ಕೊಡುಗೆಯನ್ನು ತುಳು ಭಾಷೆಗೆ ನಾವು ಕೊಟ್ಟಿದ್ದೇವೆ. ಹೀಗಿರುವಾಗ ನಮ್ಮ ಕಲಾವಿದರು ಭಾರಿ ಚಿಂತಾಜನಕ ಸ್ಥಿತಿಯಲ್ಲಿದ್ದಾರೆ. ದುಡಿದು ತಿನ್ನಲಿಕ್ಕೆ ಅವಕಾಶ ಮಾಡಿಕೊಡಿ. ನಮಗೆ ಸರ್ಕಾರದಿಂದ ಏನು ಬೇಡ. ನಮಗೆ ಸರ್ಕಾರದವ್ರಿಗೂ ಒಂದು 200-300 ಕಲಾವಿದರಿಗೆ 2,000 ರೂಪಾಯಿ ಕೊಟ್ಟಿದ್ದಾರೆ. ಸಾಧಾರಣ ಒಂದು ನಾಟಕ ರಂಗದಲ್ಲಿಯೇ ಸುಮಾರು 3,000-4,000 ಸಾವಿರ ಕಲಾವಿದರಿದ್ದಾರೆ. ಹಾಗೆ ಅದರ ಜೊತೆಯಲ್ಲಿ ಅವರ ಕುಟುಂಬದವರಂತ ನಂಬಿಕೊಂಡಿದ್ದವರು ಸುಮಾರು 10-15 ಸಾವಿರ ಮಂದಿಯ ಒಂದು ನಾಟಕ ರಂಗದಿಂದ ದುಡಿತಾ ಅವರು ಕಲಾವಿದರು ದುಡಿದು ಕುಟುಂಬವನ್ನು ಸಾಕ್ತಾ ಇದ್ದಾರೆ. ಎಲ್ಲರೂ ನಮ್ಮ ಮುಖ್ಯಮಂತ್ರಿಯ ಗಮನಕ್ಕೆ ತಂದು ನಮಗೆ ಒಂದು ಅವಕಾಶ ಮಾಡಿಕೊಡಬೇಕು. ನೀವು ಏನೇ ಸರ್ಕಾರದಿಂದ ನಿಮ್ಮ ಏನು ನೀತಿ ಉಂಟು ಅದನ್ನೆಲ್ಲ ಪಾಲಿಸಿಕೊಂಡು ನಾವು ಖಂಡಿತವಾಗಿಯೂ ನಾಟಕವನ್ನು ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟರೆ ನಮ್ಮ ಕಲಾವಿದರನ್ನು ಬದುಕ್ತಾರೆ, ಕಲಾವಿದರ ಕುಟುಂಬ ಬದುಕ್ತಾರೆ ಅಂತ ಮಾನ್ಯ ಮುಖ್ಯಮಂತ್ರಿಯಲ್ಲಿ ನಾವು ಕಳಕಳಿಯಿಂದ ನಮ್ಮ ತುಳು ನಾಟಕ ಕಲಾವಿದರ ಒಕ್ಕೂಟದ ಮುಖಾಂತರ ನಾವು ವಿನಂತಿಯನ್ನು ಮಾಡ್ತಿದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ.
ಥಿಯೇಟರ್ಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ ಸಿನಿಮಾಗಳನ್ನು ಬಿಡುಗಡೆಗೊಳಿಸಲು ಅವಕಾಶ ನೀಡಬೇಕು. ಈಗಾಗಲೇ ಕೆಲವು ಸಿನಿಮಾ ಮಂದಿರಗಳು ಮುಚ್ಚಿವೆ. ಸರ್ಕಾರ ಸಮಾರಂಭಗಳಿಗೆ, ಸಮಾವೇಶಗಳಿಗೆ ಅವಕಾಶ ನೀಡಿದಂತೆ ನಾಟಕ ಪ್ರದರ್ಶನಗಳಿಗೂ ಅನುಮತಿ ನೀಡಬೇಕು. ಕಲಾವಿದರು ಅತಂತ್ರ ಸ್ಥಿತಿಯಲ್ಲಿದ್ದಾರೆ. ಬೇರೆ ಬೇರೆ ದಿಕ್ಕಿನತ್ತ ಸಾಗುತ್ತಿದ್ದಾರೆ. ನಾಟಕ ಪ್ರದರ್ಶನಗಳಿಗೆ ಅವಕಾಶ ನೀಡುವ ಮೂಲಕ ಜಿಲ್ಲಾಡಳಿತ ಕಲಾವಿದರಿಗೆ ನೆರವಾಗಲಿ ಎಂದು ನಿರ್ದೇಶಕ ವಿಜಯಕುಮಾರ್ ಕೊಡಿಯಾಲ್ಪೈಲ್ ಹೇಳಿದರು. ಕಲಾವಿದರ ಈ ಅಸಹಾಯಕತೆಯನ್ನು ನಮ್ಮ ಬಲಹೀನತೆ ಅಂತ ತಿಳ್ಕೊಳ್ಬೇಡಿ, ದುರುಪಯೋಗ ಮಾಡಿಕೊಳ್ಬೇಡಿ. ನಮಗೆ ಸರ್ಕಾರದಿಂದ ಬರುವಂಥ ಯಾವುದು ಕಿಟ್ ಅಥವಾ ಪರಿಹಾರ ಇದು ಯಾವುದಕ್ಕೂ ನಾವು ಬಯಸೋದಿಲ್ಲ. ನಾವು ಸ್ವಾಭಿಮಾನಿಗಳು, ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆಯ ಕಲಾವಿದರು. ಈಗ ಎಷ್ಟು ಜನರಿಗೆ ಬಂದಿದೆ ಗೊತ್ತಿರ್ಬೋದು ನಿಮಗೆ, ಒಂದು 300 ಜನರಿಗೆ ಬಂದಿದೆ. ಇಲ್ಲಿ ಎಷ್ಟು ಸಾವಿರ ಕಲಾವಿದರಿದ್ದಾರೆ, ಆದರೆ ಯಾರು ಈ ಬಗ್ಗೆ ಧ್ವನಿ ಎತ್ತಲಿಲ್ಲ. ನಾವು ಕೇಳೋದು ಇಷ್ಟೇ, ನಮಗೆ ದುಡಿಲಿಕ್ಕೆ ಅವಕಾಶ ಮಾಡಿಕೊಡಿ. ಇಲ್ಲಾಂತಾದರೆ ಚಿತ್ರಮಂದಿರ 71ರ ಇಸ್ವಿಯಲ್ಲಿ ಯಾವ ರೀತಿ ಇತ್ತು, ದುಸ್ಥಿತಿಯಲ್ಲಿ ಇತ್ತು, ಆ ಮಟ್ಟಕ್ಕೆ ಪುನಃ ಚಿತ್ರರಂಗ ಹಿಂತಿರುಗಿ ಹೋಗಲಿಕ್ಕೆ ಸಾಧ್ಯತೆ ಇದೆ. ತುಂಬ ಕಷ್ಟಪಟ್ಟು ಎದ್ದಂಥ ಚಿತ್ರರಂಗ, ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳೆಲ್ಲ ಮುಚ್ಚಿ ಹೋಗ್ತಾ ಇದೆ. ಇನ್ನು ಮುಚ್ಚಿ ಹೋದರೆ ನಾವು ಮಲ್ಟಿಪ್ಲೆಕ್ಸ್ ಡಿಪೆಂಡ್ ಆಗಬೇಕಾಗ್ತದೆ. ಆದ ಕಾರಣ ಈಗ ಉಳಿದಿರುವಂಥ ಚಿತ್ರಮಂದಿರವನ್ನು ಉಳಿಸಬೇಕಾದ್ರೆ ಆದಷ್ಟು ಬೇಗ ಚಾಲನೆ ಸಿಗಬೇಕು. ರಂಗಭೂಮಿಗೆ ಕೂಡ ಹಾಗೆ. ಇದು ನಾವು ಇಲ್ಲಿ ಮನವಿ ಮಾಡಿಕೊಳ್ತೇವೆ. ಇನ್ನು ಮುಂದೆ ಇದನ್ನು ಜಿಲ್ಲಾಧಿಕಾರಿಯವರ ಮುಖಾಂತರ ಮುಖ್ಯಮಂತ್ರಿಯವರಿಗೆ ಇದನ್ನು ತಲುಪಿಸುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ಉಡುಪಿ ಕಡೆಯಿಂದ ಕಲಾವಿದರಿಂದ ಜಿಲ್ಲಾಧಿಕಾರಿಗೆ ಮನವಿಯನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ಕಲಾವಿದರ ಈ ಅಸಹಾಯಕತೆಯನ್ನು ನಮ್ಮ ದುರ್ಬಲತೆ ಅಂತ ತಿಳ್ಕೊಳ್ಳೋದು ಬೇಡ. ದಯವಿಟ್ಟು ಇದಕ್ಕೆ ಸ್ಪಂದಿಸಿ ಅಂತ ಮುಖ್ಯಮಂತ್ರಿಯವರಲ್ಲಿ ಕಳಕಳಿಯಿಂದ ನಾವು ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ನಮಸ್ಕಾರ. ಕಲಾವಿದರಿಗೆ ಅನ್ಯಾಯ ಆಗಿದೆ. ಸಿನಿಮಾ ನಿರ್ಮಾಪಕರು ಎಲ್ಲಿಂದಲೂ ಸಾಲ ತಂದು ಸಿನಿಮಾಕ್ಕೆ ಬಂಡವಾಳ ಮಾಡಿ ಈಗ ಬಡ್ಡಿ ಕಟ್ಟಲಾಗದ ಸ್ಥಿತಿಗೆ ತಲುಪಿದ್ದಾರೆ. ಕಲಾವಿದರು ದುಡಿಮೆ ಇಲ್ಲದೆ ಕಂಗಾಲಾಗಿದ್ದಾರೆ. ಹೀಗಾಗಿ ರಾಜ್ಯ ಸರ್ಕಾರ ಇದಕ್ಕೆ ಸೂಕ್ತ ಪರಿಹಾರ ಒದಗಿಸಬೇಕೆಂದು ನಿರ್ಮಾಪಕ ಪ್ರಕಾಶ್ ಪಾಂಡೇಶ್ವರ್ ಹೇಳಿದರು. ಈಗ ನಮ್ಮ ತುಳು ಚಿತ್ರರಂಗದಲ್ಲಿ 10ರಿಂದ 15 ಚಿತ್ರಗಳು ಈಗ ರಿಲೀಸಿಗೆ ರೆಡಿ ಇದೆ. ಸಾಧಾರಣ ಈಗ 1.5 ವರ್ಷದಿಂದ ಅವರು ಎಲ್ಲ ಪಿಕ್ಚರೆಲ್ಲ ಮಾಡಿ ದುಡ್ಡೆಲ್ಲ ಹಾಕಿ ಪಾಪ ತುಂಬ ಕಷ್ಟದಲ್ಲಿದ್ದಾರೆ. ದಯಮಾಡಿ ಇಲ್ಲಿ ಜಿಲ್ಲಾಡಳಿತ ಮತ್ತು ನಮ್ಮ ರಾಜ್ಯ ಸರ್ಕಾರ ಇದನ್ನು ಗಮನದಲ್ಲಿಟ್ಟುಕೊಂಡು ತಕ್ಷಣ, ಯಾಕಂತ ಹೇಳಿದರೆ ಮಾರ್ಕೆಟಲ್ಲಿ ಜನ ಉಂಟು, ರಾಜಕೀಯ ಪಕ್ಷದವರಿಗೆ ತೊಂದರೆ ಇಲ್ಲ, ಏನು ಬೇಕಾದರೂ ಮಾಡ್ಬೋದು. ಅದೇ ರೀತಿ ಕೋಳಿ ಅಂಗಡಿಯಲ್ಲಿ ಜನ ಉಂಟು, ದಿನಸಿ ಅಂಗಡಿಯಲ್ಲಿ ಜನ ಉಂಟು, ಎಲ್ಲ ಕಡೆ ಜನ ಉಂಟು. ಯಾವುದು ಕಡೆ ಇಲ್ಲ ಅಂತಿಲ್ಲ ಜನ, ಯಾವ ಕಡೆ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ, ಎಲ್ಲ ಕಡೆ ಉಂಟು. ಈ ನಮ್ಮ ಕಲಾವಿದರಿಗೆ ಮಾತ್ರ ಆಗುವ ಅನ್ಯಾಯಕ್ಕೆ ಇವರು ಯಾಕೆ ಹೀಗೆ ಮಾಡ್ತಾರೆ ಅಂತೇಳಿ ಭಾರಿ ತುಂಬ ಬೇಸರ ಆಗ್ತದೆ ಇದು ನಮಗೆ. ತಕ್ಷಣ ಇವರು ಏನಾದರೂ ಮಾಡಲಿಲ್ಲ ಅಂತ ಹೇಳಿದರೆ ಖಂಡಿತವಾಗಿ ಸಹ ಕಲಾವಿದರು ಅಂತ ಹೇಳ್ತಾರೆ ಹಗ್ಗ ತಗೊಳ್ಳುವಂಥ ಸಾಯುವಂಥ ಪರಿಸ್ಥಿತಿಗೆ ಬರ್ತಾರೆ. ಸರ್ಕಾರಕ್ಕೆ ನೇರವಾಗಿ ಹೇಳ್ತಾ ಇದ್ದೇನೆ, ದಯಮಾಡಿ ಇದನ್ನು ತಕ್ಷಣ ಪರಿಹಾರ ಮಾಡಬೇಕು. ಜಿಲ್ಲಾಡಳಿತ ಮತ್ತು ನಮ್ಮ ರಾಜ್ಯ ಸರ್ಕಾರ ಬಂದು ಇದರ ವಿಷಯ ಮಾತಾಡಿ ಇದನ್ನು ಪರಿಹಾರ ಮಾಡಬೇಕು ಅಂತ ನಾನು ಕೇಳಿಕೊಳ್ತೇನೆ. ಇಷ್ಟೇ. ನಮಸ್ತೆ. ಸುದ್ದಿಗೋಷ್ಠಿಯಲ್ಲಿ ಕ್ಯಾಡ್ಕಾ ಸಂಸ್ಥೆಯ ಅಧ್ಯಕ್ಷ ಮೋಹನ್ ಕೊಪ್ಪಲ ಉಪಸ್ಥಿತರಿದ್ದರು. ನಾಗರಾಜ್, ವಿ4 ನ್ಯೂಸ್, ಮಂಗಳೂರು.